ತಮ್ಮದೇ ಕ್ಷೇತ್ರದಲ್ಲಿ ಸಾಧನೆಯ ಶಿಖರ ಏರಲು ಆಸಕ್ತಿಯ ಜೊತೆ ಶ್ರದ್ಧೆಯೂ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಕಲಾಕುಂಜ ಪ್ರಶಸ್ತಿ ಪುರಸ್ಕೃತ ಎಂಆರ್ ಬಾಳಿಕಾಯಿ ಸಲಹೆ ನೀಡಿದರು. ಸೋಮವಾರ ನಗರದ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಲಲಿತ ಕಲೆಯಲ್ಲಿ ಇರುವಂತಹ ಎಲ್ಲ ಕಲೆಗಳು ಶ್ರೇಷ್ಠವಾದವು. ಆದರೆ ಚಿತ್ರಕಲೆ ಹಾಗೂ ಶಿಲ್ಪಕಲೆಗೆ ತನ್ನದೇ ಆದ ಮೌಲ್ಯವಿದ್ದು ಆಳುವ ಸರ್ಕಾರಗಳು ಈ ಕ್ಷೇತ್ರಗಳ ಬೆಳವಣಿಗೆಗೆ ಹೆಚ್ಚಿನ ಬೆಂಬಲ ನೀಡಬೇಕು ಎಂದರು. ಚಿತ್ರಕಲಾ ಶಿಕ್ಷಣದಲ್ಲಿ ಅಭಿವೃದ್ಧಿ ಹೊಂದಲು ಪ್ರತಿದಿನ ರೇಖಾಚಿತ್ರಗಳ ರಚನೆ ಅತ್ಯವಶ್ಯಕ. ವಿದ್ಯಾರ್ಥಿಗಳು ಚಿತ್ರಾಕೃತಿಗಳನ್ನು ರಚಿಸುವುದರ ಜೊತೆಗೆ ಇತರೆ ಕಲಾವಿದರ ಚಿತ್ರಗಳನ್ನು ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು. ಚಿತ್ರ ಹಾಗೂ ಶಿಲ್ಪಕೃತಿಗಳ ಕುರಿತು ಚರ್ಚೆ ನಡೆಸಿ ವಿಷಯ ತಿಳಿದುಕೊಳ್ಳುವತ್ತ ಹೆಜ್ಜೆ ಹಾಕಬೇಕು ಎಂದರು. ಹಿರಿಯ ಚಿತ್ರಕಲಾವಿದ ರಮೇಶ್ ಸಾಸನೂರು ಮಾತನಾಡಿ, ಕಲೆಗೆ ಮೂಲವಾಗಿರುವುದು ರೇಖೆ. ಚಿತ್ರಕಲೆಯು ಆರಂಭವಾಗುವುದು ಕೂಡ ರೇಖೆಗಳಿಂದಲೇ. ಆದ್ದರಿಂದ ವಿದ್ಯಾರ್ಥಿಗಳು ಪ್ರತಿದಿನ ರೇಖಾಚಿತ್ರಗಳನ್ನು ರಚಿಸುವ ಕಾಯಕವನ್ನು ರೂಢಿ ಮಾಡಿಕೊಳ್ಳಬೇಕು. ಕಲೆ ಯಾರ ಸೊತ್ತಲ್ಲ, ಅದು ಪಡೆದವನ ಸೊತ್ತು. ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ 60ನೇ ವಯಸ್ಸಿನಲ್ಲಿ ಕುಂಚವನ್ನು ಹಿಡಿದು ಸಕ್ಸಸ್ ಚಿತ್ರಕಲಾವಿದರಾಗಿ ಹೆಸರು ಮಾಡಿದವರು. ಕಲೆಗೆ ವಯಸ್ಸಿಲ್ಲ, ಆಸಕ್ತಿ ಶ್ರದ್ಧೆ ಇದ್ದರೆ ಸಾಕು ಎಂದರು. ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಸಿಸಿ ಬಾರಕೇರ ಮಾತನಾಡಿ, ವಿದ್ಯಾರ್ಥಿಗಳು ಹಿರಿಯ ಕಲಾವಿದರ ಕೃತಿಗಳನ್ನು ನೋಡುವುದರ ಜೊತೆಯಲ್ಲಿ ಮುಕ್ತವಾಗಿ ಕಲಾಕೃತಿ ಬಗ್ಗೆ ಚರ್ಚೆ ನಡೆಸಬೇಕು. ನಾವು ನೋಡುವ ಭಿನ್ನತೆಯಲ್ಲಿ ಚಿತ್ರಗಳು ಕಣ್ಣಿಗೆ ಬೀಳುತ್ತೆ. ಗುರು ಹಿರಿಯರ ಮಾರ್ಗದರ್ಶನ ಪಡೆದು ಸಮಾಜದಲ್ಲಿ ಒಬ್ಬ ಕಲಾವಿದ ಅಥವಾ ಕಲಾ ಶಿಕ್ಷಕ ಆಗುವಂತಹ ಗುರಿ ಇಟ್ಟುಕೊಳ್ಳಬೇಕು. ನನ್ನ ಗುರುಗಳಾದ ಎಂಆರ್ ಬಾಳಿಕಾಯಿ ಇವರಿಂದ ಕಲಿತ ವಿದ್ಯೆಯಿಂದ ನಾನೆಂದು ಗೌರವ ಸ್ಥಾನದಲ್ಲಿದ್ದೀನಿ. ಅದು ನನಗೆ ಹೆಮ್ಮೆಯ ವಿಷಯವಾಗಿದ್ದು ತಾವುಗಳು ಕೂಡ ಇಂತಹ ಉತ್ತಮ ಮಾರ್ಗದಲ್ಲಿ ಸಾಗಬೇಕಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ರಂಗಸ್ವಾಮಿ ಆರ್, ಸತ್ಯನಾರಾಯಣ ಟಿಎಸ್, ಡಾಕ್ಟರ್ ಸುರೇಂದ್ರನಾಥ್, ಡಾಕ್ಟರ್ ಸಂತೋಷಕುಮಾರ್ ನಾಗರಾಳ, ಡಾಕ್ಟರ್ ಶ್ವೇತಾ ಡಿಎಸ್, ಸತ್ಯನಾರಾಯಣ ಟಿಎಸ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.